ಎಲ್ಲ ಮಕ್ಕಳಿಗೂ ಬೆಳಗಿನ ಶುಭೋದಯಗಳು. ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ. ಹಾಗಾದರೆ ನಿಮಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಪಾಕಿಸ್ತಾನದ ಭೂಪಟ ಅಲ್ಲ? ಹೌದಾ? ಅಲ್ಲ, ನಮ್ಮ ಭಾರತದ ಭೂಪಟ. ಭಾರತ ಇಂಡಿಯಾ ಮ್ಯಾಪ್ ಕಾಣಿಸ್ತಾ ಇದೆಯಾ? ಹೌದು, ಕಾಣಿಸ್ತಾ ಇದೆ. ಹಾಗಾದರೆ ನಾನೀಗ ಯಾವ ಒಂದು ವಿಷಯದ ಬಗ್ಗೆ ನಿಮಗೆ ತಿಳಿಯಕ್ಕೆ ಹೊರಟಿದ್ದೀನಿ ಅಂತ ಏನಾದರೂ ನೀವು ಊಹೆ ಮಾಡ್ಕೋತಿದ್ದೀರಾ? ಮೈಲಾರ ಮಹದೇವ ಅನ್ನುವಂತಹ ಒಂದು ಗದ್ಯ ಭಾಗದಲ್ಲಿ ಮಹದೇವ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಅವರಿಗೆ ಸಂಬಂಧಪಟ್ಟಂಗೆ ನಾನು ಈ ಒಂದು ಚಿತ್ರಪಟಗಳನ್ನು ಸಹ ನಾನು ನಿಮಗೆ ಈಗಾಗಲೇ ತಿಳಿಯಪಡಿಸಿದ್ದೆ. ಆದರೆ ಈಗ ಮೈಲಾರ ಮಹದೇವ ಅನ್ನುವಂತಹ ಒಂದು ಗದ್ಯ ಭಾಗ ಆಲ್ರೆಡಿ ಮುಗಿದೋಗಿದೆ. ಹಾಗಾದರೆ ನಾನು ಇವತ್ತಿನ ತರಗತಿಯಲ್ಲಿ ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ, ಯಾಕೆ ನಾನು ನಿಮಗೆ ಇಂಡಿಯಾ ಮ್ಯಾಪನ್ನು ತೋರಿಸ್ತಾ ಇದ್ದೀನಿ ಅಂತ ಯಾರಾದರೂ ಊಹೆ ಮಾಡ್ಕೊತಿದ್ದೀರಾ? ಇಲ್ಲ. ಸರಿ, ನಮ್ಮ ಒಂದು ಭೂಪಟದಲ್ಲಿ ಇರುವಂತಹ ಬಣ್ಣಗಳು ಕೇಸರಿ, ಬಿಳಿ, ಹಸಿರು ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಹೌದು. ಹಾಗಾದರೆ ಯಾವ ಪಾಠದ ಬಗ್ಗೆ ಹೋಗ್ತಿದ್ದೀನಿ ಅನ್ನುವಂತಹದ್ದು ನಿಮಗೆ ಈಗಾಗಲೇ ಊಹೆ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನಂತರದ ಚಿತ್ರ ತೋರಿಸ್ತೀನಿ ನಿಮಗೆ, ಅದರಲ್ಲಿ ಏನಾದರೂ ನೀವು ಊಹೆ ಮಾಡ್ಕೋಬೋದೇನು? ಹೌದು, ಕಾಣಿಸ್ತಾ ಇದೆಯಾ ಚಿತ್ರ? ಯಾರಿವರು? ನಮ್ಮ ಕನ್ನಡಾಂಬೆ ಅಲ್ವಾ? ಹಳದಿ ಮತ್ತು ಕೆಂಪು ಬಣ್ಣವನ್ನು ಹೊಂದಿದೆ ನಮ್ಮ ಕರ್ನಾಟಕದ ಭೂಪಟ ಅಲ್ವಾ? ಕರ್ನಾಟಕ ಮ್ಯಾಪ್ ಗೊತ್ತಾಗ್ತಿದೆಯಲ್ವಾ? ಆ ಕರ್ನಾಟಕ ಮ್ಯಾಪಲ್ಲಿ ಯಾರು ಕಾಣಿಸ್ತಾ ಇದ್ದಾರೆ? ಕನ್ನಡ ಮಾತೆ, ಕನ್ನಡಾಂಬೆ, ಜೈ ಬನಶಂಕರಿ ದೇ ಭುವನೇಶ್ವರಿ ಅಲ್ವಾ? ಆ ಭುವನೇಶ್ವರಿ ಕಾಣಿಸ್ತಾ ಇದ್ದಾರೆ ನಮಗೆ. ಹಾಗಾದರೆ ಮಕ್ಕಳೇ, ನಿಮಗೆ ಈಗ ಒಂದು ಅಂದ್ಕೊತಿದ್ದೀರಾ, ಆಗ ಮಿಸ್ಸು ಕರ್ನಾಟಕ ಭೂಪಟವನ್ನು ತೋರಿಸ್ತಿದ್ದಾರೆ, ಅದರಲ್ಲಿ ಕರ್ನಾಟಕ ಮಾತೆ ಇದ್ದಾಳೆ ಅಂದಾದರೆ ನಮಗೆ ಇವತ್ತು ಯಾವ ಒಂದು ಪದ್ಯ ಭಾಗದ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ? ಹಚ್ಚೆಯು ಕನ್ನಡ ದೀಪ ಅನ್ನುವಂತಹ ಒಂದು ಪದ್ಯ ಭಾಗದ ಬಗ್ಗೆ ನಮಗೆ ತಿಳಿಸ್ಕೊಡ್ತಿದ್ದಾರೆ ಅನ್ನುವಂತಹ ವಿಚಾರ ನಿಮಗೆ ಗೊತ್ತಾಗಿದೆ. ನೋಡ್ರಿ, ನಮ್ಮ ನಾಡು ಅನ್ನುವಂತಹದ್ದೇ ಎಂತಹದ್ದು ಅಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುತ್ತಿರುವಂತಹ ದೇಶ ನಾಡು ನಮ್ಮದು. ಒಂದು ಜನರು ತೊಡುವಂತಹ ಉಡುಗೆ ತೊಡುಗೆಗಳಲ್ಲಿ, ಆಹಾರ ವಿಹಾರಗಳಲ್ಲಿ, ನಡೆ ನುಡಿಗಳಲ್ಲಿ ವಿವಿಧತೆಯೊಂದಿಗೆ ನಾವೆಲ್ಲ ಒಂದು ಎಂಬ ಒಗ್ಗಟ್ಟನ್ನು ಪ್ರದರ್ಶಿಸುತ್ತಾ ಬಂದವರು ನಾವು ಅಂದರೆ ಕನ್ನಡಿಗರು ಅಲ್ವಾ? ಕನ್ನಡ ನಾಡಿನ ಭಾಷೆ ಕನ್ನಡ, ಹೌದಾ? ನಾಡು ಭಾಷೆಯಾದ ಕನ್ನಡ ಇಂದು ವಿವಿಧ ಕಾರಣಗಳಿಂದ ನಾಡಿನವರಿಂದ ದೂರವಾಗ್ತಿದೆ ಅಲ್ವಾ? ಅದು ಕಾರಣ ಏನೇ ಇರ್ಬೋದು, ಆ ಒಂದು ಕಾರಣಗಳಿಂದ ನಮ್ಮ ಕನ್ನಡ ಭಾಷೆ ನಮ್ಮ ನಾಡಿನವರಿಂದನೇ ಸಹ ದೂರ ಆಗ್ತಿದೆ ಅನ್ನುವಂತಹದ್ದು. ಭಾಷೆಯ ಬಗ್ಗೆ ನಾವು ಅಭಿಮಾನವನ್ನು ಬೆಳೆಸ್ಕೊಳ್ಳೇಬೇಕಾದ ಒಂದು ಅನಿವಾರ್ಯತೆ ನಮ್ಮ ಮೇಲಿದೆ. ಪ್ರಪಂಚದಲ್ಲಿಯೇ ಅತ್ಯಂತ ವೈಜ್ಞಾನಿಕವಾಗಿ ಜೋಡಿಸಲ್ಪಟ್ಟ ವರ್ಣಮಾಲೆಯನ್ನು ಹೊಂದಿರುವಂತಹ ಹೆಗ್ಗಳಿಕೆ ನಮ್ಮದು ಅಲ್ವಾ? ನಮ್ಮ ಕನ್ನಡ ವರ್ಣಮಾಲೆ ಬಗ್ಗೆ ಗೊತ್ತಿದೆ ಅಲ್ವಾ? ಆ ಒಂದು ಪ್ರಪಂಚದಲ್ಲಿಯೇ ವೈಜ್ಞಾನಿಕವಾಗಿ ಜೋಡಿಸಿಕೊಟ್ಟಂತಹ ಹೆಗ್ಗಳಿಕೆ ನಮ್ಮದು. ಅಂತಹ ಒಂದು ಸುಂದರವಾದಂತಹ ನಾಡಲ್ಲಿ ಹುಟ್ಟಿದಂತಹ ನಾವೇ ಧನ್ಯರು. ಸುಮಾರು 2000 ವರ್ಷಗಳ ಒಂದು ಭವ್ಯ ಇತಿಹಾಸ ನಮ್ಮ ಒಂದು ಕನ್ನಡ ಭಾಷೆಗೆ ಇದೆ. ಮಕ್ಕಳೇ, ಈ ಒಂದು ಕನ್ನಡ ಭಾಷೆಯ ಬಗ್ಗೆ ನಮ್ಮ ಕವಿ ಯಾವ ರೀತಿಯಾಗಿ ಹೇಳಿದ್ದಾರೆ ಅನ್ನುವಂತಹ ವಿಚಾರದ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳಿಯೋಣ ಅಲ್ವಾ? ಹಾಗಾದರೆ ನಾವಿವತ್ತು ಯಾವ ಒಂದು ಪದ್ಯ ಭಾಗದ ಬಗ್ಗೆ ತಿಳ್ಕೊಳ್ತಿದ್ವಿ? ಹಚ್ಚೇವು ಕನ್ನಡದ ದೀಪ ಅಲ್ವಾ? ಯಾವ ಒಂದು ಪದ್ಯ ಭಾಗದ ಬಗ್ಗೆ? ಹಚ್ಚೇವು ಕನ್ನಡದ ದೀಪ ಅನ್ನುವಂತಹ ಒಂದು ಪದ್ಯ ಭಾಗದ ಬಗ್ಗೆ ನಾವು ತಿಳ್ಕೊತಿದ್ದೀವಿ. ಕಾಣಿಸ್ತಾ ಇದೆಯಲ್ವಾ? ಹಳದಿ ಮತ್ತು ಕೆಂಪು ಬಣ್ಣದ ಧ್ವಜದಲ್ಲಿ ನಾವು ಹಚ್ಚೇವು ಕನ್ನಡದ ದೀಪ ಅನ್ನುವಂತಹ ಒಂದು ಪದ್ಯ ಭಾಗದ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಈ ಒಂದು ಪದ್ಯವನ್ನು ನಮಗೆ ತಿಳಿಸಿಕೊಟ್ಟಂತಹ ಕವಿ ಯಾರು ಅನ್ನುವಂತಹದ್ರ ಬಗ್ಗೆನೂ ಸಹ ತಿಳಿಯೋಣ. ಹಾಗಾದರೆ ಯಾರು ಅವರು? ಕವಿ ಪರಿಚಯ DS ಕರ್ಕಿ. ಯಾರು? DS ಕರ್ಕಿ. ಯಾರವರು DS ಕರ್ಕಿ ಅನ್ನುವಂತಹವರು? ಅವರ ಒಂದು ಭಾವಚಿತ್ರವನ್ನು ಮಕ್ಕಳಿಗೆ ಗಮನಿಸಿ. ನೀವು ಈ ಕನ್ನಡ ಭಾಷೆಯ ಒಂದು ಹಿರಿಮೆಯ ಬಗ್ಗೆ ತಿಳಿಸ್ಕೊಟ್ಟಂತಹ ಒಂದು ಅಚ್ಚೇವು ಕನ್ನಡ ದೀಪ ಅನ್ನುವಂತಹ ಹಾಡನ್ನು ನಮಗೆ ಪರಿಚಯಿಸಿಕೊಟ್ಟ ಒಂದು ಪದ್ಯ ಭಾಗವನ್ನು ಪರಿಚಯಿಸಿಕೊಟ್ಟಂತಹ ವ್ಯಕ್ತಿ ಅಂದರೆ ಇವರೇ, ಡಾಕ್ಟರ್ DS ಕರ್ಕಿ. 1907 ನವೆಂಬರ್ 15ರಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪದಲ್ಲಿ DS ಕರ್ಕಿ ಜನಿಸಿದರು.
ಕರ್ನಾಟಕದ ಪ್ರಸಿದ್ಧ ಕವಿಗಳಾದ ಇವರು ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಪ್ರಾರಂಭಿಸಿ ಕೊನೆಯಲ್ಲಿ ಹುಬ್ಬಳ್ಳಿಯ ಕಲಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ 1966ರಲ್ಲಿ ನಿವೃತ್ತರಾದರು. ಇವರು ನಕ್ಷತ್ರಗಾನ, ಭಾವತೀರ್ಥ, ತನನಂ ತೋಂ, ಗೀತಗೌರವ, ಕರಿಕೆ ಕಣಗಿಲು, ನಮನ, ಬಣ್ಣದ ಚೆಂಡು ಎಂಬ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಇದಲ್ಲದೆ ಕನ್ನಡ ಛಂದೋ ವಿಕಾಸ ಎಂಬ ಸಂಶೋಧನಾ ಪ್ರಬಂಧವನ್ನು ಸಹ ಬರೆದು ಕನ್ನಡಿಗರು ಮನಗೆದ್ದಿದ್ದಾರೆ. ಗಡಿನಾಡಿನಲ್ಲಿದ್ದ ಇವರು ಅವರೆಲ್ಲರ ಪ್ರತಿನಿಧಿಯಾಗಿ ಏಕೀಕರಣದ ಕನಸ ಕಂಡವರು. ಅದಕ್ಕಾಗಿಯೇ ಅನೇಕ ಕವನಗಳನ್ನು ಕಟ್ಟಿ ಜನರ ಮನದಲ್ಲಿ ಕೆಚ್ಚನ್ನು ಮೂಡಿಸಿದವರು. ಮಕ್ಕಳೇ, ಇಷ್ಟು ಕವಿ ಪರಿಚಯ. ನೀವು ಕವಿ ಪರಿಚಯವನ್ನು ತುಂಬ ಚೆನ್ನಾಗಿ ತಿಳ್ಕೋಬೇಕು. ಅವರ ಒಂದು ಕೃತಿಗಳು ಯಾವುವು ಅನ್ನುವಂತಹದ್ದು. ನಕ್ಷತ್ರಗಾನ, ಭಾವತೀರ್ಥ, ತನನತೋಂ, ಗೀತಗೌರವ, ಕರಿಕೆ ಕಣಗಿಲು, ನಮನ, ಬಣ್ಣದ ಚೆಂಡು ಎಂಬ ಕವನ ಸಂಕಲನಗಳು. ಇನ್ನು 1907 ನವೆಂಬರ್ 15ರಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪದಲ್ಲಿ ಜನಿಸಿದಂಥವರು DS ಕರ್ಕಿ. ಇಷ್ಟನ್ನು ನೀವು ತಿಳ್ಕೋಬೇಕು ಮಕ್ಕಳೇ, ಹೌದಾ? ಅದೇ ರೀತಿಯಾಗಿ ನಾವು ಮುಂಚಿನದಾಗಿ ಒಂದು ಪದಗಳ ಅರ್ಥ ಅಲ್ವಾ, ಈ ಪದ್ಯಗಳ ಬಗ್ಗೆ, ಈ ಒಂದು ಪದ್ಯ ಭಾಗದ ಬಗ್ಗೆ ಒಂದು ಯಾವ ಪದಗಳು ಬರ್ತವೆ ನಾನು ನಿಮ್ಗಾಗಲೇ ತುಂಬ ಸಲ ಹೇಳಿದ್ದೀನಿ. ನಾವು ಪದಗಳ ಅರ್ಥಗಳನ್ನು ತಿಳಿಯೋದ್ರಿಂದ ಪಾಠದ ವಿವರಣೆ ಅಥವಾ ಪದ್ಯದ ವಿವರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಅರ್ಥೈಸಿಕೊಳ್ಳಲು ನಮಗೆ ತುಂಬ ಸುಲಭ ಆಗುತ್ತೆ ಅನ್ನುವಂತಹ ವಿಚಾರವನ್ನು. ಅದೇ ರೀತಿಯಾಗಿ ಇಲ್ಲಿ ಪದಗಳ ಅರ್ಥಗಳನ್ನು ನಾವು ಮುಂಚಿತವಾಗಿ ತಿಳಿಯೋದು ಉತ್ತಮ. ಪದಗಳ ಅರ್ಥ: ಹಚ್ಚೇವು, ಅಚ್ಚುವೆವು, ಕರುನಾಡು, ಕನ್ನಡ ನಾಡು. ಕೊಚ್ಚೇವು, ಕತ್ತರಿಸುತ್ತೇವೆ. ಸೂಸು, ಹರಡು, ಚಿಮುಕಿಸು. ಕರಣ, ಒಡಲು, ಶರೀರ. ಕಳೆ, ಕಾಂತಿ, ತೇಜಸ್ಸು, ಪ್ರಕಾಶ. ಹೆರೆ, ಒಯ್ಯು, ಉರಿಗೊಳಿಸು, ಬಲಪಡಿಸು. ಕೆಚ್ಚು, ಕೊಡುವಿಕೆ, ಬೆಸುಗೆ, ಸೇರಿಸು. ಅಚ್ಚಳಿಯದೆ, ಹಂದಗೆಡದಂತೆ, ರೂಪುಗೆಡದಂತೆ. ಒಂದುಗೂಡೆವು, ಒಂದಾಗಿ ಸೇರುತ್ತೇವೆ. ತೀಡು, ಬೀಸು, ಹೊರಹೊಮ್ಮು. ಮಾಂಗಲ್ಯ ಗೀತೆ, ಮಂಗಳಕರವಾದ ಹಾಡು. ಮರಳು, ಹುಚ್ಚು. ಕಡೆ, ನಿವಾರಿಸು. ಮೈಮರೆವು, ದೇಹದ ಅರಿವು. ಇಲ್ಲವಾಗು, ಮೂರ್ಛೆ. ಮಾತೆ, ತಾಯಿ, ಜನನಿ. ಕೊಳೆ, ಹೊಲಸು. ಕಂಪು, ಸುಗಂಧ. ಪರಿಮಳ. ನಾಡು, ಜನವಸತಿಯುಳ್ಳ ಪ್ರದೇಶ, ರಾಜ್ಯ. ಹಿಡಿ, ಗ್ರಹಿಸು. ಹಿಡಿದಿಟ್ಟುಕೋ. ಹೊಸೆ, ಹುರಿ ಮಾಡು. ಹೆಣೆ, ಹರಿವು, ಪ್ರವಹಿಸು. ಹರಿಯುವಿಕೆ. ಬೀರು, ಹರಡು. ಹಚ್ಚಳಿ, ಅಂದಕೆಡು. ತೋರು, ಕಾಣುವಂತೆ ಮಾಡು. ಹೊಡಲು, ಹೊಟ್ಟೆ. ತೂರು, ಹೆಸೆ. ಕರಣ ಅಂದರೆ ಒಡಲು, ಒಡಲು ಅಂದರೆ ಹೊಟ್ಟೆ ಅಲ್ವಾ? ಶರೀರ. ಮಕ್ಕಳೇ, ನಾವು ನಮ್ಮ ಒಂದು ದೇಶ, ಒಂದು ಭಾಷೆ ಅಂದ್ರೇ ತುಂಬ ಸುಮಧುರವಾದಂಥದ್ದು ಅಲ್ವಾ? ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುತ್ತಿರುವಂತಹ ದೇಶ, ನಾಡು ನಮ್ಮದು ಅಲ್ವಾ? ನಮ್ಮ ಉಡುಗೆ ತೊಡುಗೆಗಳಾಗಿರ್ಬೋದು ಒಂದು ವಿಶೇಷತೆಯಿಂದ ಕೂಡಿರುತ್ತೆ. ನಮ್ಮ ಒಂದು ಭಾರತೀಯರು, ನಮ್ಮ ಒಂದು ಕನ್ನಡಿಗರು, ಭಾರತೀಯರ ವೇಷಭೂಷಣಗಳನ್ನು ನೋಡಿದರೆ ಎಂತಹ ಪರದೇಶದವರು, ಪರಕೀಯರು ಸಹ ಗೌರವವನ್ನು ಕೊಡಬೇಕು ಅನ್ನುವಂತಹ ಭಾವನೆ ಮೂಡುತ್ತೆ. ಅಂತಹ ಉಡುಗೆ ತೊಡುಗೆ ನಮ್ಮದು. ನಾವು ನೋಡಿ ಭಾರತಾಂಬೆಯನ್ನು ನೋಡ್ತಾ ಇದ್ದೀವಿ ಅಲ್ವಾ? ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಭಾರತಾಂಬೆ. ಆದರೆ ಇಂದಿನ ಚಿತ್ರದಲ್ಲಿ ನಾವು ಕನ್ನಡಾಂಬೆಯನ್ನು ಸಹ ನೋಡಿದ್ವಿ. ಅವರು ಸಹ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ರಲ್ವಾ? ನೋಡು, ನಾವು ಭಾರತಾಂಬೆಯನ್ನು, ಕನ್ನಡಾಂಬೆಯನ್ನು ನೋಡಿದರೆ ನಾವು ತಲೆ ಬಗ್ಗಿಸಿ ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ಅನಿಸುತ್ತೆ. ಅದೇ ರೀತಿಯಾಗಿ ನಮ್ಮ ವೇಷಭೂಷಣಗಳನ್ನು ನೋಡಿದರೂ ಸಹ ನಮ್ಮ ಭಾರತೀಯರನ್ನು, ಕನ್ನಡಿಗರನ್ನು ನೋಡಿದರೂ ಸಹ ಒಂದು ಬೇರೆ ರಾಜ್ಯದವರು, ಬೇರೆ ದೇಶದವರು ಸಹ ಒಂದು ಗೌರವವನ್ನು ಕೊಡಬೇಕು ಅನ್ನುವಂತಹ ಭಾವನೆ ಅವರ ಮನಸ್ಸಿನಲ್ಲೇ ಮೂಡುತ್ತೆ. ಅಂತಹ ವೇಷಭೂಷಣಗಳು, ಉಡುಗೆ ತೊಡುಗೆ ಇರುವಂತಹ ಸಂಸ್ಕೃತಿ ನಮ್ಮದು, ಭಾರತೀಯರದು ಅಲ್ವಾ? ಅದಕ್ಕಿಂತ ಮುಂಚಿತವಾಗಿ ಮಕ್ಕಳೇ, ನಾವು ಒಂದು ಈ ಪದ್ಯ ಭಾಗವನ್ನು ನೋಡೋದಕ್ಕಿಂತ ಮುಂಚಿತವಾಗಿ ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ಒಂದು ಪೂರಕ ಮಾಹಿತಿಯನ್ನು ತಿಳಿಸ್ಕೊಡ್ತಾ
ಹೋಗ್ತೀನಿ. ಆದರೆ ಇಲ್ಲಿ ನಡುನಾಡು ಅಂದರೆ ಆ ಪದ್ಯದಲ್ಲಿ ಬರುವಂತಹ ಪದ್ಯಗಳ ಬಗ್ಗೆ ಒಂದು ಪೂರ್ವ ಮಾಹಿತಿಯನ್ನು ನಾನು ನಿಮಗೆ ಇಂದಿನ ತರಗತಿಯಲ್ಲಿ ತಿಳಿಯಪಡಿಸ್ತೀನಿ. ನಡುನಾಡು, ಕನ್ನಡ ನಾಡಿನ ಮಧ್ಯದ ಜಿಲ್ಲೆಗಳು. ನಡುನಾಡು ಅಂದರೆ ಯಾವ್ಯಾವ ಬರ್ತವೆ? ಹಾಸನ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ ಇತ್ಯಾದಿ ನಾಡಿನ ನಡುವೆ ಇರುವ ಪ್ರದೇಶಗಳು. ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು, ಈ ನಡುನಾಡು ಪ್ರದೇಶಗಳು ಅಂದರೆ ಯಾವ್ಯಾವ ಜಿಲ್ಲೆಗಳು ಬರ್ತವೆ ಅನ್ನುವಂತಹದ್ದನ್ನು ನೀವು ತುಂಬ ಚೆನ್ನಾಗಿ ಇಲ್ಲಿ ನೆನ್ಪಿಟ್ಕೋಬೇಕು. ನಂತರದಲ್ಲಿ ಇನ್ನು ಗಡಿನಾಡು ಅಂದರೆ ಕನ್ನಡ ನಾಡಿನ ಗಡಿಯಲ್ಲಿರುವ ಜಿಲ್ಲೆಗಳು. ಕನ್ನಡ ನಾಡಿನ ಗಡಿಯಲ್ಲಿರುವಂತಹ ಜಿಲ್ಲೆಗಳು, ಉದಾಹರಣೆಗೆ ಬೆಳಗಾವಿ, ಬೀದರ್, ಕೋಲಾರ, ಬಳ್ಳಾರಿ, ದಕ್ಷಿಣ ಕನ್ನಡ ಇತ್ಯಾದಿ ಇವು ಕನ್ನಡ ನಾಡಿನ ಗಡಿಯಲ್ಲಿರುವಂತಹ ಜಿಲ್ಲೆಗಳು. ಇನ್ನು ಕರುನಾಡು, ಕಪ್ಪು ಮಣ್ಣಿನ ನಾಡು, ವಿಶಾಲವಾದ ನಾಡು, ಕನ್ನಡ ನಾಡು. ಇನ್ನು ಸಿರಿನುಡಿ, ಸಂಪತ್ತಿನಿಂದ ಶ್ರೀಮಂತಿಕೆಯಿಂದ ಕೂಡಿದ ಭಾಷೆ. ನಾಡೊಲವು, ನಾಡಿನ ಬಗ್ಗೆ ಪ್ರೀತಿ ಅಲ್ವಾ. ಇನ್ನು ಕೆಳಗೆ ನೀಡಿರುವ ಪದಗಳು ಪದ್ಯದ ಸಂದರ್ಭದಲ್ಲಿ ಪಡೆದುಕೊಳ್ಳುವ ಅರ್ಥವನ್ನು ಗಮನಿಸಿ ಅಲ್ವಾ. ನೋಡಿ, ಪುಸ್ತಕದಲ್ಲಿ ನಾನು ಹೇಳುವಂತಹ ಮಾತನ್ನು ನಿಮಗೆ ಈ ಒಂದು ಪುಸ್ತಕದಲ್ಲೇ ನೀಡಿದ್ದಾರೆ. ಫಸ್ಟು ಪದಗಳ ಅರ್ಥಗಳನ್ನು, ಅದರ ಅರ್ಥ ವಿವರಣೆಯನ್ನು ನಾವು ಅರ್ಥೈಸಿಕೊಂಡ್ರೆ ನಮಗೆ ವಿವರಣೆಯನ್ನು ಕೇಳುವಾಗ ಸಂಪೂರ್ಣವಾಗಿ ಅದು ಮನಗಳ್ಳಲಾಗುತ್ತದೆ. ಇನ್ನು ಕೊಳೆಯ ಕೊಚ್ಚೆವು ಅಂದರೆ ನಾಡು ನುಡಿಯ ಬಗೆಗಿನ ಮರೆವಿನಿಂದಾಗಿ ಮೂಡಿರುವ ತಿರಸ್ಕಾರದ ಭಾವನೆಯನ್ನು ದೂರ ಮಾಡುತ್ತೇವೆ. ಕರ್ಣಚಾಚೆಯು ಕನ್ನಡ ಭಾಷೆಯ ಪರಿಮಳ ಬೀರುವಲ್ಲಿಗೆ ಹೋಗುತ್ತೇವೆ. ಕಳೆಯ ಕೆಚ್ಚೆವು ಕನ್ನಡದ ಕಾಂತಿಯನ್ನು ಬೆಳಗುತ್ತೇವೆ. ಬೆಳಕ ಬೀರು, ಬೆಳಕನ್ನು ತೋರು, ಹಚ್ಚಳಿಯದಂತೆ ತೋರು, ಕೆಳದಂತೆ ತೋರಿಸುತ್ತೇವೆ. ಇಡೀ ನೆನಪ, ಜ್ಞಾಪಕ ಇಟ್ಟುಕೋ, ನೆನಪಿಟ್ಟುಕೋ. ಕಡೆದೇವು ಹಿರಳ, ಕತ್ತಲನ್ನು ಅಥವಾ ಕೆಟ್ಟದ್ದನ್ನು ನಾಶ ಮಾಡುತ್ತೇವೆ ಅಲ್ವಾ. ಮಕ್ಕಳೇ, ಇಲ್ಲಿ ಕಾಣಿಸ್ತಾ ಇದೆ ಕರ್ನಾಟಕದ ಭೂಪಟ ಅಲ್ವಾ. ಈ ಒಂದು ಕರ್ನಾಟಕದ ನಕ್ಷೆಯಲ್ಲಿ ಮಕ್ಕಳೇ ನಿಮಗೆ ಎಲ್ಲ ಜಿಲ್ಲೆಗಳ ಒಂದು ಮಾಹಿತಿ ಇದೆ ಅಲ್ವಾ. ಯಾವ್ಯಾವ ಜಿಲ್ಲೆಗಳು ಇದ್ದಾವೆ ನೋಡಿ. ಅಲ್ಲಿ ಬೀದರ್, ಗುಲ್ಬರ್ಗ, ಬಿಜಾಪುರ, ಯಾದಗಿರಿ, ಬಾಗಲಕೋಟೆ, ರಾಯಚೂರು, ಬೆಳಗಾಂ, ಕೊಪ್ಪಳ. ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ನಮ್ಮ ಕರ್ನಾಟಕದ ನಕ್ಷೆ ಅಲ್ವಾ. ಈ ರೀತಿಯಾದಂಥ ಅಷ್ಟು ಜಿಲ್ಲೆಗಳನ್ನು ಸಹ ನಮ್ಮ ಕರ್ನಾಟಕದ ನಕ್ಷೆಯಲ್ಲಿ ನಾವು ನೋಡ್ಬೋದು. ನೋಡ್ತಾ ಇದ್ದೀರಿ ಅಲ್ವಾ. ಈ ರೀತಿಯಾಗಿ ಎಲ್ಲ ನೋಡಿ, ನಿಮಗೆ ಬೇಕಾದ ನೀವಿರುವಂತಹ ಜಿಲ್ಲೆಯೂ ಸಹ ಇದೆ. ಚಿತ್ರದುರ್ಗದವರಾದರೆ ಚಿತ್ರದುರ್ಗ, ದಾವಣಗೆರೆಯವರಾದರೆ ದಾವಣಗೆರೆ, ಉಡುಪಿಯವರಾದರೆ ಉಡುಪಿ, ಶಿವಮೊಗ್ಗದವರಾದರೆ ಶಿವಮೊಗ್ಗ, ಬೆಂಗಳೂರರಾದರೆ ಬೆಂಗಳೂರು, ಕೊಡಗುನವರಾದರೆ ಕೊಡಗೂರು, ಮೈಸೂರು, ಮಂಡ್ಯ, ದಕ್ಷಿಣ ಕನ್ನಡ ಎಲ್ಲ ಜಿಲ್ಲೆಗಳು ಸಹ ಇದ್ದಾವೆ. ನೋಡ್ತಾ ಇದ್ದೀರಲ್ವಾ. ಹೌದು. ಹಾಗಾದರೆ ಇನ್ನೂ ಒಂದಿದೆ, ಕೆಳಗಿನ ಸಾಲುಗಳು ನೀಡುವ ಶಬ್ದ ಚಿತ್ರವನ್ನು ಗಮನಿಸಿ ಅನ್ನುವಂಥದ್ದು. ಏನದು? ನರಗಳೆಲ್ಲ ಹುರಿಗೊಳಿಸಿ ಹೊಸೆದು ಅಚ್ಚೇವು ಕನ್ನಡದ ದೀಪ. ಅಂದರೆ ನರಗಳನ್ನು ದಾರದಂತೆ ಮಾಡಿ ಅದನ್ನು ದೀಪದಲ್ಲಿಟ್ಟು ಕನ್ನಡದ ದೀಪವನ್ನು ಬೆಳಗುತ್ತೇವೆ. ಕಲ್ಪನೆಯ ಬೆಳಕು ಅರಿವನಕ ಸಾಲು, ಸಾಲು ದೀಪಗಳ ಬೆಳಕ ಬೀರೇವು. ನಿಜವಾಗಿ ಕಣ್ಣಿಗೆ ಕಾಣುವುದಕ್ಕಿಂತ ಕಲ್ಪನೆಯಲ್ಲಿ ಇನ್ನೂ ಹೆಚ್ಚು ದೂರ ಕಾಣುತ್ತದೆ. ನಮ್ಮ ಕಣ್ಣಿನಿಂದ ಆ ದಾರಿ ಸಾಗುವವರೆಗೆ ಸಾಲು ದೀಪಗಳನ್ನು ಹಚ್ಚುತ್ತೇವೆ. ತೊಡೆದೇವು ಮರುಳ, ಕಡೆದೇವು ಹಿರುಳ, ಪಡೆದೇವು ತಿರುಳ. ನಮ್ಮ ಹುಚ್ಚನ್ನು ಬಿಡುತ್ತೇವೆ, ಕೆಟ್ಟದ್ದನ್ನು ನಾಶ ಮಾಡುತ್ತೇವೆ. ಕನ್ನಡದ ಉತ್ತಮ ಬದುಕಿಗೆ ಬೇಕಾದ ಉತ್ತಮ ಅಂಶಗಳನ್ನು ಪಡೆಯುತ್ತೇವೆ. ನಾನು ನಿಮಗೆ ಪದ್ಯವನ್ನು ಹೇಳುವಾಗ ನಾನು ನಿಮಗೆ ಇದನ್ನು ವಿವರಣೆಯನ್ನು ನೀಡ್ತೀನಿ ಮಕ್ಕಳೇ. ಈ ರೀತಿಯಾಗಿ ಕನ್ನಡಾಂಬೆಯ ಒಂದು ಅಂದರೆ ಅಚ್ಚೇವು ಕನ್ನಡ ದೀಪ ಅನ್ನುವಂತಹ ಪದ್ಯಭಾಗದಲ್ಲಿ ಬರುವಂತಹ ಒಂದು ಪದಗಳ ಒಂದು ಪೂರಕ ಮಾಹಿತಿಯನ್ನು ನಾನು ನಿಮಗೆ ಇವತ್ತಿನ ತರಗತಿಯಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಕನ್ನಡ ನಾಡು ಅಲ್ವಾ, ನಮ್ಮ ಒಂದು ಕನ್ನಡ ನಾಡು ಇಲ್ಲಿ ಪೂರಕ ಮಾಹಿತಿ ಅಂತಿದೆ. ನಾನು ಓದ್ತಾ ಹೋಗ್ತೀನಿ, ನೀವು ಅದನ್ನು ಗಮನಿಸಿ ಆಯಿತಾ. ನಮ್ಮ ಕರ್ನಾಟಕದ ಹೆಸರು ಮಹಾಭಾರತದ ಕಾಲದಿಂದ ಹಿಂದಿನವರೆಗೆ ತನ್ನದೇ ಆದ ವಿಶೇಷತೆಗಳಿಂದ ಇತಿಹಾಸದ ಪುಟಗಳಲ್ಲಿ ವಿಶಿಷ್ಟ ಸ್ಥಾನವನ್ನು ಗಳಿಸಿಕೊಂಡಿದೆ. ಕರಿಯ ಮಣ್ಣಿನ ನಾಡು ಕರ್ನಾಟಕ, ಕರುನಾಡು ಅಥವಾ ಎತ್ತರದ ನಾಡು ಕರ್ನಾಟಕ, ಕಮ್ಮಿತು ನಾಡು ಅಂದರೆ ಶ್ರೀಗಂಧದ ಕಂಪನ್ನುಳ್ಳ ನಾಡು ಕರ್ನಾಟಕವಾಗಿದೆ ಎಂದೆಲ್ಲ ವಾದಿಸುವವರು ನಮ್ಮಲ್ಲಿದ್ದಾರೆ. ಆದರೆ ಜನಸಾಮಾನ್ಯ ಇದ್ಯಾವುದರ ಬಗ್ಗೆಯೂ ತಲೆಕೆಡಿಸಿಕೊಳ್ಳದೆ ತನ್ನ ನಾಡು ಕರ್ನಾಟಕ ಎಂಬಷ್ಟಕ್ಕೆ ಪ್ರಾಧಾನ್ಯ ನೀಡಿದ್ದಾನೆ.
ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಕರ್ನಾಟಕದ ಹೆಚ್ಚಿನ ಭಾಗ ಮೌರ್ಯ ಚಕ್ರವರ್ತಿ ಅಶೋಕನ ಆಳ್ವಿಕೆಗೆ ಒಳಪಟ್ಟಿತ್ತು ಎಂದು ಇತಿಹಾಸಕಾರರು ಕಂಡುಕೊಂಡಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ಕರ್ನಾಟಕವನ್ನು ಕಂಚಿಯ ಪಲ್ಲವರಿಂದ ಹಿಡಿದು ಕನ್ನಡಿಗರನ್ನು ಆಳಿದ ಮೊದಲ ಕನ್ನಡಿಗ ದೊರೆಗಳಾದ ಕದಂಬರು, ಅನಂತರ ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ದೇವಗಿರಿ ಯಾದವರು, ವಿಜಯನಗರದ ಅರಸರು, ಬಹುಮನಿ ಸುಲ್ತಾನರು, ಬಿಜಾಪುರದ ಆದಿಲ್ ಶಾಹಿಗಳು, ಕೆಳದಿ ಮೈಸೂರು ಅರಸರು, ಹೈದರ್, ಟಿಪ್ಪುವರೆಗೆ ಅನೇಕ ಮನೆತನಗಳು ರಾಜ ಮಹಾರಾಜರು ಆಳಿದ್ದಾರೆ. ಆ ಮೂಲಕ ರಾಜ್ಯದ ಏಳಿಗೆಗೆ ತಮ್ಮದೇ ಆದ ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರಗಳಿಗೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಭಾರತ ಜನನಿಯ ತನುಜಾತೆಯಾದ ಕರ್ನಾಟಕ ಮಾತೆ ಇಂದು ಭಾರತದ ಭೂಪಟದಲ್ಲಿ ತನ್ನದೇ ಆದ ವೈಶಿಷ್ಟ್ಯಗಳಿಂದ ರಾರಾಜಿಸುತ್ತಿದ್ದಾಳೆ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಕೀರ್ತಿ ಕನ್ನಡ ಭಾಷೆಯದ್ದು. ಬ್ರಿಟಿಷರ ಕಾಲದಲ್ಲಿ ಕನ್ನಡ ಭಾಷಾ ಪ್ರದೇಶಗಳು ಸುಮಾರು 20 ಆಡಳಿತದಲ್ಲಿ ಹರಿದು ಹಂಚಿ ಹೋಗಿದ್ದವು. ಅನಂತರ 1947ರಲ್ಲಿ ಮದ್ರಾಸ್, ಮುಂಬೈ, ಮೈಸೂರು, ಕೊಡಗು ಹಾಗೂ ಹೈದರಾಬಾದ್ ಪ್ರಾಂತ್ಯಗಳೆಂಬ ಬೇರೆ ಬೇರೆ ಅಡೆತಡೆಗಳಿಗೆ ಒಳಪಟ್ಟಿತ್ತು. 1956ರಲ್ಲಿ ಎಲ್ಲ ಪ್ರಾಂತ್ಯಗಳನ್ನು ಒಟ್ಟು ಸೇರಿಸಿ ಮೈಸೂರು ರಾಜ್ಯ ಎಂಬ ಹೆಸರಿನಲ್ಲಿ ಇಂದಿನ ನಮ್ಮ ಕನ್ನಡ ನಾಡು ಉದಯಿಸಲ್ಪಟ್ಟಿತು. ಮೈಸೂರು ರಾಜ್ಯಕ್ಕೆ ಪುನರ್ನಾಮಕರಣವನ್ನು ಮಾಡಿ 1973ರ ನವೆಂಬರ್ 1ರಂದು ಕರ್ನಾಟಕ ಎಂದು ಬದಲಿಸಲಾಯಿತು. ನೋಡಿ, ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು, ಇಲ್ಲಿ ಕರ್ನಾಟಕ ಅನ್ನುವಂತಹ ಹೆಸರು ನಮ್ಮ ರಾಜ್ಯಕ್ಕೆ ಯಾವಾಗ ಬಂತು ಅನ್ನುವಂಥದ್ದು. ಪುನರ್ನಾಮಕರಣ 1973 ನವೆಂಬರ್ 1ರಂದು ಅಲ್ವಾ. ಇಷ್ಟು ಮಕ್ಕಳೇ ನಾನು ನಿಮಗೆ ಅಚ್ಚೆವು ಕನ್ನಡ ದೀಪದ ಪದ್ಯದಲ್ಲಿ ಬರುವಂತಹ ಒಂದು ಸಾರಾಂಶವನ್ನು ಅಥವಾ ಒಂದು ಪೂರಕ ಮಾಹಿತಿಯನ್ನು, ಒಂದು ಕನ್ನಡ ನಾಡಿನ ಒಂದು ಪೂರಕ ಮಾಹಿತಿಯನ್ನು ನಾನು ನಿಮಗೆ ಇಂದಿನ ತರಗತಿಯಲ್ಲಿ ತಿಳಿಯಪಡಿಸಿದ್ದೇನೆ. ಮಕ್ಕಳೇ, ನಾನಿನ್ನು ಮುಂದಿನ ತರಗತಿಯಲ್ಲಿ ಪದ್ಯವನ್ನು ಓದ್ತಾ ಒಂದು ಪದ್ಯದ ವಿವರಣೆಯನ್ನು ನಾನು ನಿಮಗೆ ತಿಳಿಯಪಡಿಸ್ತೀನಿ. ಇಷ್ಟು ನಿಮಗೆ ಅಚ್ಚೆವು ಕನ್ನಡದ ದೀಪ ಅನ್ನುವಂತಹ ಪದ್ಯಭಾಗದಲ್ಲಿ ಕಂಡುಬರುವಂತಹ ಒಂದು ಪೂರಕ ಮಾಹಿತಿ, ಪದಗಳ ಅರ್ಥ, ಒಂದು ಪದ್ಯದ ಸಾರಾಂಶವನ್ನು ನಾನು ಇಂದಿನ ತರಗತಿಯಲ್ಲಿ ನಿಮಗೆ ತಿಳಿಯಪಡಿಸಿದ್ದೇನೆ. ಹಾಗಾದರೆ ಮಕ್ಕಳೇ, ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಒಂದು ಪದ್ಯದ ವಿವರಣೆಯನ್ನು ತಿಳಿಸ್ತೀನಿ, ಪದ್ಯವನ್ನು ಓದ್ತಾ ಹೋಗ್ತೀನಿ. ಇಷ್ಟು ಈ ದಿನದ ತರಗತಿ. ಆಲ್ ದ ಬೆಸ್ಟ್.